ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆ ಜೊತೆಗೆ ಪ್ರಾರಂಭ ಮಾಡೋಣ. ನಾನು ಮಂಗಳಾಚರಣೆನ ಹೇಳಿದ್ಮೇಲೆ ಎಲ್ಲರೂ ಕೂಡ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ನಮಃ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ಸ್ವಾಮೀತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದೀರಯೇತ್. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಾಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ಕೃಷ್ಣ. ಧನ್ಯವಾದಗಳು. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರಿ ತಾಯಿ ಕಿ ಜೈ. ಶಿಲ ಪ್ರಭುಪಾದ ಕಿ ಜೈ. ಶಿಲ ಗುರುದೇವ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ಸೊ ಹಿಂದಿನ ತರಗತಿಯಲ್ಲಿ ನಿನ್ನೆ ನಾವು ಜಸ್ಟ್ ರಿವಿಷನ್ ಮಾಡ್ಕೊಂಡಿದ್ವಿ, ಮನನವನ್ನ ಮಾಡ್ತಾ ಬಂದಿದ್ವಿ. ಮೊನ್ನೆಯ ದಿನ ಮಂಗಳವಾರದ ದಿನ ನಾವು 15ನೇ ಶ್ಲೋಕದವರೆಗೂ ಶ್ಲೋಕದ ವಿವರಣೆ ಮತ್ತೆ ಅದ್ರ ಜೊತೆಗೆ ಅದನ್ನ ಹೇಗೆ ನಾವು ಉಚ್ಚಾರಣೆ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಇವತ್ತು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 16, 17, 18 ಇವುಗಳ ಕುರಿತಾಗಿ ತಿಳ್ಕೊಳ್ಳೋಣ.
ಕಾಣ್ತಾ ಇದೆ ಅನ್ಕೊಳ್ತೀನಿ ಎಲ್ರಿಗೂ ಕೂಡ. ಮ್ಯೂಟ್ ಮಾಡ್ಕೊಳ್ಳಿ. ಯಾರ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಇದೆಯೋ ದಯವಿಟ್ಟು ನಿಮ್ಮ ಒಂದು ಆಡಿಯೋ ಕಡೆ ಗಮನ ಇರಲಿ. ನಾನ್ ಫಸ್ಟ್ ಹೇಳ್ತೀನಿ, ಗಮನವಿಟ್ಟು ಕೇಳ್ಕೊಳ್ಳಿ. ಸೊ ಆಮೇಲೆ ಯಾರಿಗೆ ಕಾನ್ಫಿಡೆನ್ಸ್ ನಾನ್ ಹೇಳ್ಬೋದು ಅನ್ಸುತ್ತೋ ಅವರು ಹೇಳಿ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಸೊ ಈ 16ನೇ ಶ್ಲೋಕ ಇದು. ಸೊ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಂಜಯ್ ಇದ್ರ ಕುರಿತಾಗಿ ಹೇಳ್ತಾ ಇರುವಂತದ್ದು. ಈಗಾಗಲೇ ಹಿಂದಿನ ಶ್ಲೋಕದಲ್ಲಿ ಋಷಿಕೇಶ ಅಂತಂದ್ರೆ ಕೃಷ್ಣ ಯಾವ ಶಂಖವನ್ನ ಓದಿದ, ಅರ್ಜುನ ಯಾವ ಶಂಖವನ್ನ ಓದಿದ, ಆ ಶಂಖಗಳ ಹೆಸರೇನು, ಭೀಮ ಯಾವ ಶಂಖ ಓದಿದ ಅದನ್ನ ನಾವು ತಿಳ್ಕೊಂಡ್ವಿ. ಇನ್ನು ಈ ಒಂದು ಶ್ಲೋಕದಲ್ಲಿ ಯುಧಿಷ್ಠಿರ ಯಾವ ಶಂಖವನ್ನ ಓದ್ತಾ ಇದ್ದಾನೆ, ನಕುಲ ಸಹದೇವ ಯಾವ ಶಂಖವನ್ನ ಓದ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅನಂತ ವಿಜಯಂ ರಾಜ ಅಂತ ಹೇಳಿ, ಅನಂತ ವಿಜಯ ಎನ್ನುವಂತ ಒಂದು ಶಂಖ. ರಾಜ ಕುಂತಿಪುತ್ರೋ ಯುಧಿಷ್ಠಿರ. ಕುಂತಿಪುತ್ರ ಅಂತಂದ್ರೆ ಕುಂತಿಯ ಪುತ್ರನಾದ ಯುಧಿಷ್ಠಿರ ಅನಂತ ವಿಜಯ ಅನ್ನುವಂತಹ ಶಂಖವನ್ನ ಊದಿದನು ಅಂತ ಹೇಳಿ ಫಸ್ಟ್ 2 ಲೈನ್ ಅಲ್ಲಿ ಹೇಳ್ತಾರೆ. ಎರಡನೇ 2 ಲೈನ್ ನಲ್ಲಿ ಏನ್ ಹೇಳೋದೆ ಅಂತಂದ್ರೆ, ನಕುಲ ಸಹದೇವಶ್ಚ. ಈ ಯುಧಿಷ್ಠಿರನ ಸಹೋದರರಾದಂತಹ ನಕುಲ ಮತ್ತು ಸಹದೇವರು ಸುಘೋಷಮಣಿ ಪುಷ್ಪಕವು, ಸುಘೋಷ ಅನ್ನುವಂತಹ ಶಂಖವನ್ನ ನಕುಲ ಊದ್ತಾನೆ, ಮತ್ತೆ ಮಣಿಪುಷ್ಪಕ ಅನ್ನುವಂತಹ ಶಂಖವನ್ನ ಸಹದೇವ ಊದ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ ಹೇಳ್ತೀರಾ? ಹಾ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಹೇಳಿ. ಓದ್ತೀನಿ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಮ್ಯ ಮಾತಾಜಿ. ಮತ್ತೆ ಓದ್ಬೇಕಾ ಮಾತಾಜಿ? ಮತ್ತೆ ಓದ್ಬೇಕಾ ಮಾತಾಜಿ? ಸೌಮ್ಯ ಮಾತಾಜಿ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಚೈತನ್ಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಶ್ರೀಗಂಗಾ ಮಾತಾಜಿ. ಹರೇ ಕೃಷ್ಣ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹ ದೇವಶ್ಚ ಸುಘೋಷ ಮಣಿಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಮಾತಾಜಿ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಗಾಯತ್ರಿನ ಮಾತಾಜ. ಹಾ ಗಾಯತ್ರಿ ಆರ್ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷೋ ಮಣಿಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷನ ಮಣಿಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಸುಘೋಷಮಣಿ ಪುಷ್ಪಕವು. ನಕುಲ ಸಹದೇವಶ್ಚ, ಅಲ್ಲಿ ಹ ಅನ್ನೋದು ಸ್ವಲ್ಪ ಬರಬೇಕು. ನಕುಲ ಸಹದೇವಶ್ಚ ಸುಘೋಷ ಮಣಿ ಪುಷ್ಪಕವು. ಸುಘೋಷ ಬೇರೆ, ಮಣಿ ಪುಷ್ಪಕ ಬೇರೆ. ಓಕೆ, ಹೇಳಿ. ಹರೇ ಕೃಷ್ಣ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ನಕುಲಃ ಅನ್ನಂಗಿಲ್ಲ ಮಾತಾಜಿ, ಪೂರ್ಣ ಹ ಬರೋದಿಲ್ಲ ಅಲ್ಲಿ. ಹಾ, ನಕುಲ ಸಹದೇವ್, ಸ್ವಲ್ಪ ಹ ಕೇಳಿಸ್ಬೇಕು ಅಷ್ಟೇ. ನಕುಲ ಸಹದೇವಶ್ಚ. ನಕುಲಃ ಸಹದೇವಶ್ಚ ಇಲ್ಲ, ನಕುಲಃ ಅಂತೀರ ನೀವು. ನಕುಲ ಸಹದೇವಶ್ಚ. ನಕುಲ ಸಹದೇವಶ್ಚ. ಕರೆಕ್ಟ್. ಸರಿ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ Next. ಉಮಾದೇವಿ ಮಾತಾಜಿ. ನಾನು ಓದ್ಲಾ? ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಮಾತಾಜಿ ಉಮಾದೇವಿ. ಅನಂತ ವಿಜಯಂ ರಾಜ ಕುಂತಿಪುತ್ರ ಯುಧಿಷ್ಠಿರಃ ನಕಲ ಸಹ ದೇವಶ್ಯ ಸುಘೋಷೋ ಮಣಿಪುಷ್ಪಕೋ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸುಘೋಷೋ ಮಣಿ ಅಲ್ಲ, ಹರೇ ಕೃಷ್ಣ ಸುಘೋಷ. ಜ್ಯೋತಿಶ್ರೀ ಮಾತಾಜಿ. ಸುಘೋಷ ಸುಘೋಷ ಸುಘೋಷ. ಅಪ್ಡೇಟ್ ಮಾಡಿದ್ನಲ್ಲ, ಅದು ಕಾಣಿಸ್ತಿಲ್ಲ ಮಾತಾಜಿ, ಅದಕ್ಕೆ ಹಂಗೆ ಹೇಳ್ದೆ. ಹರೇ ಕೃಷ್ಣ ನಾನು ಮಾತಾಜಿ. ಝೂಮ್ ಒಂದೇ ಮಾಡಿದ್ದೀನಲ್ಲ, ನಾನೇನು ಬೇರೆ ಇಲ್ಲ, ಒಂದೇ ಇಟ್ಟಿದ್ದೀನಿ ಶ್ಲೋಕ. ಸುಘೋಷ ಮಣಿ ಪುಷ್ಪಕವು. ಸುಘೋಷೋ ಮಣಿಪುಷ್ಪಕೋ. ಶೋ ಹರೇ ಶೋ ಅಲ್ಲ ಮಾತಾಜಿ, ಸುಘೋಷೋ ಅಲ್ಲ, ಸುಘೋಷ. ಸುಘೋಷೋ ಮಣಿಪುಷ್ಪಕೋ. ಸರ್ವಾಯ್ತಾ ಮಾತಾಜಿ? ಸರಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಹರೇ ಕೃಷ್ಣ. ನೆಕ್ಸ್ಟ್ ಮಾತಾಜಿ. ಮಾತಾಜಿ ನಾನು ಓದ್ಲಾ? ನಿಮ್ಗೆ ಅನ್ಮ್ಯೂಟ್ ಮಾಡಿದ್ರೆ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕ. ಹರೇ ಕೃಷ್ಣ ಮಾತಾಜಿ. ಯಾರ ಹೆಸರು ಪುಷ್ಪಕ. ತಗೊಳ್ತೀನಿ ಅವ್ರು ಹೇಳಿ ಮಾತಾಜಿ. ಹರೇ ಪುಷ್ಪಕ ಕೃಷ್ಣ. ಆಗ್ಬೇಕು ಮಾತಾಜಿ. ಹಿಂದೆ ಯಾರು ಹೇಳಿದ್ರಲ್ಲ ಅವರು ನೋಡಿ ಇದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಸುಘೋಷ ಮಣಿ ಪುಷ್ಪಕವು ಅಂತ ಆಗ್ಬೇಕು. ಸರಿ. ಸುಘೋಷ ಮಣಿಪುಷ್ಪಕೌ. ನೆಕ್ಸ್ಟ್. ಹರೇ ಕೃಷ್ಣ. PO ಯಾರ ಹೆಸರು ಗೊತ್ತಿಲ್ಲ ಇದು. ನಾನು ಕೃಷ್ಣಮೂರ್ತಿ ಮಾತು. ಹಾ ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಶ್ಲೋಕ 16. ಹರೇ ಕೃಷ್ಣ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಾರದಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮಂಗಳಾ ಮಾತಾಜಿ. ಮಂಗಳಾ ಮಾತಾಜಿ. ಹರೇ ಕೃಷ್ಣ. ಶಾರದಾ ಮಾತಾಜಿ ಹೇಳಿ.
ಹರೇ ಹರೇ ಕೃಷ್ಣ ಹೇಳಿದ್ದಾರೆ ಶಾರದಾ ಮಾತಾಜಿ. ಮಾತಾಜಿ. ಶಾರದಾ ಮಾತಾಜಿ ಹೇಳಿದ್ರು ಮಾತಾಜಿ. ಹೌದಾ? ನರ್ಮದಾ ಮಾತಾಜಿ ಹೇಳಿದ್ದಾರೆ. ಹೇಳಿ ಹರೇ ಕೃಷ್ಣ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸುಘೋಷೋ ಮುನಿ ಪುಷ್ಪಕೌ. ಹರೇ ಕೃಷ್ಣ. ಸುಘೋಷೋ ಬರೋದಿಲ್ಲ ಮಾತಾಜಿ, ಸುಘೋಷೋ ಅನ್ಬೇಡಿ, ಸುಘೋಷ. ಸುಘೋಷ ಮಣಿ ಪುಷ್ಪಕ. ಸುಘೋಷ ಮಣಿ ಪುಷ್ಪಕೌ. ಸರಿ ಬಂತು. ಹರೇ ಕೃಷ್ಣ. ಹರೇ ಕೃಷ್ಣ ಅಲ್ಪ ಮಾತಾಜಿ ಹೇಳಿ. ಅಲ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16-18. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿ ಪುಷ್ಪಕೋ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಯುಧಿಷ್ಠಿರಃ ಅನ್ಬೇಕು ಮಾತಾಜಿ. ಯುಧಿಷ್ಠರಃ ಅಲ್ಲ, ಯುಧಿಷ್ಠರಃ ಅಂತ ಹೇಳಿದ್ರಿ, ಯುಧಿಷ್ಠಿರಃ ಅಂತ ಬರ್ಬೇಕು. ಕುಂತಿ ಪುತ್ರೋ ಯುಧಿಷ್ಠರ. ಯುಧಿಷ್ಠಿ ಆಗತ್ತೆ ಅಲ್ಲಿ. ಇಷ್ಟ ಅಂತೀರ. ಯುಧಿಷ್ಠಿರ. ಹಾ ಕರೆಕ್ಟ್ ಕರೆಕ್ಟ್. ಹರೇ ಕೃಷ್ಣ ಮಾತಾಜಿ. ಸರಿ ಬಂತು. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಅಮಿತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿ ಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ನಾನು ಹೇಳ ಮಾತಾಜಿ. ಹೇಳಿ. ಅನಂತಂ ವಿಜಯಂ ರಾಜ. ಅನಂತಮಲ್ಲ, ಅನಂತಮಲ್ಲ, ಅನಂತ ವಿಜಯಂ ರಾಜ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷಮಣಿ ಪುಷ್ಪಕೌ. ಸರಿ, ಮತ್ತೆ ಯಾರು ಹೇಳಿಲ್ವಾ? ಅವ್ರು ಹೇಳ್ತೀರಾ? ಅಮಿತಾ ಮಾತಾಜಿ ಹೇಳಿ. ಹೇಳಿದ್ದಾರೆ ಮಾತಾಜಿ. ಈಗ ಹೇಳಿ. ಲಿಂಗನ್ ಗೌಡ ಮಾತಾಜಿ. ಹರೇ ಕೃಷ್ಣ ಲಿಂಗನ್ ಗೌಡ ಪ್ರಭುಜಿ ಹೇಳಿ. ಮಾತಾಜಿ ಹರೇ ಕೃಷ್ಣ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸುಘೋಷ ಮಣಿ ಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿ ಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಓದ್ಬೋದಾ ಮಾತಾಜಿ? ಓದ್ಲಾ ಮಾತಾಜಿ? ಹೇಳಿ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲಂ ಸಹದೇವಶ್ಚ ಸಘೋಷ ಮಣಿ ಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಅಶ್ವಿನಿ ಮಾತಾಜಿ ಕುಂತಿ ಪುತ್ರೋ ಯುಧಿಷ್ಠಿರಃ ರ ಆದ್ಮೇಲೆ ವಿಸರ್ಗ ಬರುತ್ತಲ್ಲ, ಅಲ್ಲಿ ಹ ಅಂತ ಉಚ್ಚಾರಣೆ ಮಾಡ್ಬೇಕು. ಆಯ್ತು ಮಾತಾಜಿ. ಹೇಳಿ ನಮಗೆ. ಹರೇ ಕೃಷ್ಣ ಮಲ್ಲಮ್ಮ ಮಾತಾಜಿ. ಅವ್ರು ಹೇಳ್ತಾರ ಮಾತಾಜಿ. ಸರಿ ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ಯುಧಿಷ್ಠಿರಃ ಅಲ್ಲ, ಯುಧಿಷ್ಠಿರಃ. ಯುಧಿಷ್ಠಿರಃ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸಂಘೋಷ ಮಣಿ ಪುಷ್ಪಕೌ. ನಿಮ್ದಿಲ್ಲಿ ನಕುಲಃ ಅನ್ನಂಗಿಲ್ಲ. ನಿಮ್ಗೆ ಫಸ್ಟ್ ಡೇ ಇದ್ರೆ ಅನ್ಸುತ್ತೆ ಕ್ಲಾಸಿಗೆ. ನಕುಲಃ ಅಂತ ಯಾವಾಗ 8 ಮಾತ್ರೆಗಳಿದ್ರೆ ಅಲ್ಲಿ 8 ಅಕ್ಷರಗಳಿದ್ರೆ ಹೇಳೋ ಹಂಗಿಲ್ಲ. ಅಲ್ಲಿ 8 ಅಕ್ಷರ ಆದ್ಮೇಲೆ ವಿಸರ್ಗ ಬರುತ್ತೆ. ಇಲ್ಲಿ ಮಧ್ಯದಲ್ಲಿ ಏನಾದ್ರು ವಿಸರ್ಗ ಬಂದ್ರೆ ಅದನ್ನ ಲೈಟ್ ಆಗಿ ನಾವು ವಿಸರ್ಗದ ಉಚ್ಚಾರಣೆ ಮಾಡ್ಬೇಕು. ಅಂದ್ರೆ ನಕುಲ ಸಹದೇವಶ್ಚ. ನಕುಲಃ ಅಂತ ಹೇಳಿ ಒತ್ತಿ ಹೇಳಂಗಿಲ್ಲ, ಸ್ವಲ್ಪ ಹೇಳ್ಬೇಕು. ನಕುಲ ಸಹದೇವಶ್ಚ. ಆಮೇಲೆ ಇದು ಸಘೋಷ ಅಲ್ಲ, ಸುಘೋಷ. 2ನೇ ಲೈನ್. 3-4 ಲೈನ್ ಇಂದ ಹೇಳಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿ ಪುಷ್ಪಕೌ. ಗಡಿಬಿಡಿ ಮಾಡ್ಬೇಡಿ. ಗಡಿಬಿಡಿ ಮಾಡಿದಾಗ ಒಂದ್ ಮಧ್ಯದಲ್ಲಿ ತಪ್ಪುತ್ತೆ.
ಇನ್ನೊಮ್ಮೆ ಸರಿ ನೀವು ಮಾತಾಜಿ. ನೋಡ್ಕೋಬೇಕದನ್ನ. ಮತ್ತೆ ಯುಧಿಷ್ಠರ ಅಂದ್ರೆ ನೀವು ಯುಧಿಷ್ಠಿರ ಆಗ್ಬೇಕದು. ಕೇಳಿಸ್ಕೊಳ್ಳಿ ಇನ್ನೊಂದ್ಸಲಿ. ಸರಿ, ಹರೇ ನೆಕ್ಸ್ಟ್ ಕೃಷ್ಣ. ಯಾರು? ಮಲ್ಲಮ್ಮ ಮಾತಾಜಿ. ಮಲ್ಲಮ್ಮ ಡಾಕ್ಟರ್ ಸುನೀತಾ ಮಾತಾಜಿ ಹೇಳ್ತೀರಾ? ಗೀತಾ ಮಾತಾಜಿ ಹೇಳಿ. ಗೀತಾ ಮಾತಾಜಿ, ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಸ್ಮಣಿ ಪುಷ್ಪಕೌ. ಇಲ್ಲ, ನಕುಲಃ ಅಂತ ಹೇಳ್ಬೇಡಿ ಅಂತ ಹೇಳಿದೆ ನಾನು. ನಕುಲ ಸಹದೇವಶ್ಚ, ಅಲ್ಲಿ ವಿಸರ್ಗ ಪ್ರೊನೌನ್ಸ್ ಆಗಲ್ಲ. ಓಕೆ. ನಕುಲ ಸಹದೇವಶ್ಚ ಸುಘೋಷಮಣಿ ಪುಷ್ಪಕೌ. ಸರಿ ಬಾಯ್ತು. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ, ಜ್ಯೋತಿಶ್ರೀ ಮಾತಾಜಿ. ಆಯ್ತು ಮಾತಾಜಿ, ಆಯ್ತು ಮಾತಾಜಿ ನಂದು. ಹೇಳಿದ್ದಾರೆ ಅವರೆಲ್ಲ. ಸರಿ, ಮತ್ತೆ ಯಾರಾದ್ರೂ ಹೇಳೋರು ಇದ್ದೀರಾ? ಹ್ಯಾಂಡ್ ರೈಸ್ ಮಾಡದೇ ಇರೋರು ಯಾರಾದ್ರೂ ಹೇಳೋರಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ಇಲ್ಲಾಂದ್ರೆ ನೆಕ್ಸ್ಟ್ ಪಲ್ಲವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಹೇಳ ಮಾತಾಜಿ. ಹೇಳಿ ಹೇಳಿ. ಅನಂತ ವಿಜಯ ಕುಂತಿ ಪುತ್ರೋ ಯುಧಿಷ್ಠರಃ. ಯುಧಿಷ್ಠಿರಃ ಅಲ್ಲ, ಯುಧಿಷ್ಠಿರಃ. ಸರಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠರಃ ಯುಧಿಷ್ಠಿರಃ. ಯುಧಿಷ್ಠಿರಃ ಅಂತ ಹೇಳ್ಬೇಕು. ಒಂದ್ ನಿಮಿಷ ಮ್ಯೂಟ್ ಮಾಡ್ತೇನೆ, ಕೆಲವು ಬಹಳ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಹೇಳಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠರಃ ನಕುಲ ಅಲ್ಲ, ಸ್ಟ ಅಲ್ಲ ನೋಡಿ, ಇಲ್ಲಿ ಸ್ಟ ಇದೆಯಾ ನೋಡಿ, ಇಲ್ಲಿ ಸ್ಟಿ ಇಲ್ಲ, ಸ್ಟಿ ಇದೆ, ಇದೆ ಅಲ್ಲ, ಯುಧಿಷ್ಠ ಇಲ್ಲ, ಇಲ್ಲಿ ಸ್ಟಿ ಇದೆ. ಯುಧಿಷ್ಠಿರಃ. ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷಮಣಿ ಪುಷ್ಪಕೋ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನ್ ಹೇಳ್ತೀನಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠರ ನಕುಲ ಸಹದೇವಶ್ಚ ಸುಘೋಷೋ ಪುಷ್ಪಕ ಮಣಿಪುಷ್ಪ ಸಾರಿ ಸುಘೋಷೋ ಮಣಿ ಪುಷ್ಪಕವು. ಇಲ್ಲಿ ಯುಧಿಷ್ಠಿರ ಆಗ್ಬೇಕು ಮಾತಾಜಿ. ಒಂದು ಸುಘೋಷ ಮಣಿ ಪುಷ್ಪಕವು. ಒಂದೊಂದು ಅಕ್ಷರವನ್ನ ನೋಡ್ಕೊಂಡ್ ನೀವು ಓದ್ರೆ ತಪ್ಪೋದಿಲ್ಲ. ಇಲ್ಲ ಅಂತಂದ್ರೆ ಫಾಸ್ಟ್ ಆಗಿ ಹೇಳಲಿಕ್ಕೆ ನೀವು ಪ್ರಯತ್ನ ಮಾಡಿದಾಗ ಪ್ರೊನೌನ್ಸಿಯೇಷನ್ ಅಲ್ಲಿ ನಮ್ಗೆ ಉಚ್ಚಾರಣೆ ಮಾಡುವಾಗ ಹೆಚ್ಚು ಕಡಿಮೆ ಆಗ್ಬಹುದು, ಅಂದ್ರೆ ನಾಲಿಗೆ ಹೊಳ್ಳೋದಿಲ್ಲ. ಹಾಗಾಗಿ ಒಂದೊಂದು ಅಕ್ಷರವನ್ನು ಒಂದೊಂದಾಗಿ ಹೇಳಿ. ಸುಘೋಷ ಮಣಿ ಪುಷ್ಪಕವು. ಹೇಳಿ ಮಾತಾಜಿ, ಲಾಸ್ಟ್ ಲೈನ್. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠರಃ ನಕುಲ ಸಹದೇವಶ್ಚ ಸುಘೋಷೋ ಮಣಿ ಪುಷ್ಪಕಃ. ಪುಷ್ಪಕವು ಸುಘೋಷ ಮಣಿ ಪುಷ್ಪಕವು. ಸುಘೋಷೋ ಅನ್ಬೇಡ್ರಿ, ಇಲ್ಲಿ ಸುಘೋಷ ಅನ್ಬೇಕು. ಸುಘೋಷ ಮಣಿ ಪುಷ್ಪಕವು. ಅಂದ್ರೆ ನಾವು ಪುಷ್ಪಕವು. ಇಲ್ಲಿ ಯುಧಿಷ್ಠಿರ ಆಗ್ಬೇಕು, ಸ್ಟಿ ಆಗ್ಬೇಕು, ಇಲ್ಲಿ ಷ್ಟ ಅನ್ನಂಗಿಲ್ಲ. ಯುಧಿಷ್ಠಿರ. ಸರಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠರಃ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷೋ ಮಣಿ ಸುಘೋಷೋ ಅಲ್ಲ, ಸುಘೋಷ ಮಣಿ ಪುಷ್ಪಕವು. ಹರೇ ಕೃಷ್ಣ ಮಾತಾಜಿ. ನಾ ಪದ್ಮ ಓದ್ಲಾ? ಓದಿ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿ ಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಮಾತಾಜಿ ನಾನು ಹೇಳ್ತೀನಿ. ಹೇಳಿ ಮಾತಾಜಿ. ಮಾತಾಜಿ ನಾನು ಹೇಳ್ತೀನಿ. ಹೇಳಿ. ಯಾರು ಹೇಳಿಲ್ವಾ ಅವ್ರು ಹೇಳಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿ ಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳ ಮಾತಾಜಿ? ಹೇಳಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ
सुघोषा मणिपुष्पकौ। हरे कृष्ण माताजी। ಸರಿ, ಹರೇ ಹರೇ ಕೃಷ್ಣ. ಕೃಷ್ಣ ನೆಕ್ಸ್ಟ್ ಮಾತಾಜಿ. ಹೋಗೋಣ. ರಿವಿಷನ್ ಇದು, ರಿವಿಷನ್ ಮಾತಾಜಿ. ರಿವಿಷನ್ ಅಲ್ಲ, ನಿನ್ನೆ ಇತ್ತು, ರಿವಿಷನ್ ಅಲ್ಲ. ಓಕೆ ಓಕೆ, ನೆಕ್ಸ್ಟ್ ಹೋಗೋಣ. ಹೋಗೋಣ ಮಾತಾಜಿ. ಈಗ 17ನೇ ಶ್ಲೋಕವನ್ನ ನೋಡೋಣ. ಇದು ಸ್ವಲ್ಪ ಎಲ್ಲರೂ ಗಮನವಿಟ್ಟು ನೋಡ್ಕೊಳ್ಳಿ. ಕಾಶಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಕಾಶಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಇದು 17ನೇ ಶ್ಲೋಕ. ಇಲ್ಲಿ ಏನ್ ಹೇಳ್ತಾ ಇರೋದಂದ್ರೆ, ಹಿಂದಿನ ಶ್ಲೋಕದಲ್ಲಿ ಯಾರ್ಯಾರು ಯಾವ್ಯಾವ ಶಂಖವನ್ನ ಓದಿದ್ರು ಅಂತ ಹೇಳಿದ್ರು. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಧನುರ್ಧಾರಿಗಳಾಗಿ ಇರುವ ಮಹಾ ಧನುರ್ಧಾರಿಗಳು ಇದ್ದಾರೆ ಇಲ್ಲಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಧನುರ್ಧಾರಿಗಳು ಅವರು ಕೂಡ ತಮ್ಮ ತಮ್ಮ ಒಂದು ಶಂಖವನ್ನ ಊದಿದ್ರು ಅನ್ನೋದನ್ನ ಕುರಿತಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಶಂಖಗಳ ಹೆಸರೇನು ಮೆನ್ಷನ್ ಮಾಡ್ಲಿಲ್ಲ, ಆದ್ರೆ ಧನುರ್ಧಾರಿಗಳು ಯಾರ್ಯಾರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಕಾಶಶ್ಚ, ಕಾಶಶ್ಚ ಅಂದ್ರೆ ಕಾಶಿರಾಜ. ಪರಮೇಶ್ವಾಸ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಧನುರ್ಧಾರಿ ಆಗಿದ್ರು, ಅದಕ್ಕೋಸ್ಕರ ಪರಮೇಶ್ವಾಸ ಅಂತ ಕರಿತಾ ಇದ್ದಾರೆ. ಶಿಖಂಡಿ ಚ ಮಹಾರಥಃ, ಶಿಖಂಡಿ ಇದ್ರು ಅಂತ, ಮಹಾರಥನಾದಂತಹ ಶಿಖಂಡಿ ಇದ್ರು. ಆಮೇಲೆ ದೃಷ್ಟದ್ಯುಮ್ನೋ ವಿರಾಟಶ್ಚ, ದೃಷ್ಟದ್ಯುಮ್ನನಿದ್ದಾನೆ, ವಿರಾಟನಿದ್ದಾನೆ. ಸಾತ್ಯಕಿಶ್ಚ ಪರಾಜಿತಃ, ಸಾತ್ಯಕಿ ಅಂದ್ರೆ ಅಜೇಯನಾದಂತಹ ಸಾತ್ಯಕಿ ಇದ್ದಾನೆ. ಆಮೇಲೆ ದ್ರೌಪದಿಯ ಮಕ್ಕಳು, ಸಾರಿ ಇದು ಮುಂದೆ ಬರುತ್ತೆ, ಅದಾದ್ಮೇಲೆ ಹೇಳ್ತೇನೆ. ಸೊ ಸಾತ್ಯಕಿ ಇದ್ದಾನೆ. ಸೊ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಶಂಖಗಳನ್ನು ಊದಿದರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಆ ಶಂಖಗಳು ಯಾವುದು ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ. ಓಕೆ, ನಾ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಇದನ್ನ. ಕಾಶಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಇನ್ನೊಂದ್ಸಲ ಹೇಳ್ಕೊಡಿ ಮಾತಾಜಿ. ಸರಿ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ನಿಮ್ಗೆ ಎಲ್ಲ ಒಟ್ಟಿಗೆ ಹೇಳಲಿಕ್ಕೆ ಆಗದೆ ಇದ್ರೆ ಸ್ಪ್ಲಿಟ್ ಮಾಡಿ, ಅಲ್ಲಿ ಕಾಶಶ್ಚ ಇದು ಗೊತ್ತಾಗುತ್ತೆ. ಪರಮೇಶ್ವಾಸಃ ಹೀಗೆ ಹೇಳಿ. ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಹೀಗೆ ಪ್ರತಿಯೊಂದು ಅಕ್ಷರವನ್ನ ನೋಡಿದಾಗ ನಿಮ್ಗೆ ಓದ್ಲಿಕ್ಕೆ ಗಮನ ಬರುತ್ತೆ. ಇಲ್ಲಾಂದ್ರೆ ನೀವು ಪೂರ್ಣ ಸಾಲು ನೋಡ್ತಾ ಇದ್ರೆ ನಿಮ್ಗೆ ಗಮನ ಒಂದ್ ಕಡೆ ಹೋಗ್ಲಿಕ್ಕಿಲ್ಲ, ಒಂದೊಂದು ಅಕ್ಷರ ಕಡೆಗೆ ಗಮನ ಹೋಗ್ಲಿ, ಅಂದಾಗ ಮಾತ್ರ ನಿಮ್ಮ ಬಾಯಲ್ಲಿ ಆ ಶಬ್ದ ಬರುತ್ತೆ. ಸರಿ, ಹೇಳಿ, ಯಾರು ಹೇಳ್ತೀರಾ? ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಸರಿ, ಹೇಳಿ ಹೇಳಿ. ಹೇಳಿ. ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾಶಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಲೋಕ ಜೀವನ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಕಾಶ್ಯಚ್ಚ ಪರಮೇಶ್ವಾಸಃ
शिखण्डी च महारथः दृष्टद्युम्नो विराटश्च सात्यकी च पराजितः ಸರಿ ಬಂತು ಮಾತಾಜಿ. ಹರೇ ಕೃಷ್ಣ. ಸರಿ ಬಂತು. ಉಮಾದೇವಿ ಮಾತಾಜಿ. ನಿಮ್ದು ಒಂದು ಕಡೆ ಇದಾಗತ್ತೆ, ಅಲ್ಲಿ ನೀವು ಆದಷ್ಟು ಪ್ರೊನೌನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ನಿಮ್ದು ನೋಡಿದೀನಲ್ಲ ಮೊನ್ನೆ 3 ದಿನ ಕಾಶಶ್ಚ ಶ ಮತ್ತೆ ಚ ಅದನ್ನ ಪ್ರೊನೌನ್ಸ್ ಮಾಡ್ಲಿಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಬರುತ್ತೆ. ಅದು ಒಂದು ನೀವು ಪ್ರಯತ್ನ ಮಾಡಿ, ಶ ಚ ಅನ್ಲಿಕ್ಕೆ. ಶ ಚ ಶ್ಚ ಶ ಚ ಶ್ಚ ಶ ಚ ಶ್ಚ ಅನ್ಲಿಕ್ಕೆ ಪ್ರಯತ್ನ ಮಾಡಿ ಮನೇಲಿ ನೀವು ಫ್ರೀ ಇದ್ದಾಗ. ಅಲ್ಲೇ ನಿಮ್ದು ಸ್ವಲ್ಪ ಇದು ಸ್ಟ್ರಕ್ ಆಗೋದು. ಸರಿ, ಕಂಟಿನ್ಯೂ ಮಾಡಿ. ಸರಿ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಹರೇ ಕೃಷ್ಣ. ಹೇಳಿ ಪ್ರಭುಜಿ ನೀವು. ಹರೇ ಕೃಷ್ಣ. ಶ್ಲೋಕ 17. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚ ಪರಾಜಿತಃ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಾಶಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚ ಪರಾಜಿತಃ. ಸರ್ವಾಯ್ತಾ ಮಾತಾಜಿ? ಸರಿ ಬಂದಿದೆ. ಸರಿ ಬರ್ಲಿಲ್ವ ಮಾತಾಜಿ? ಸರಿ ಬಂದಿದೆ, ಸರಿ ಬಂದಿದೆ. ಹರೇ ಕೃಷ್ಣ ಮಾತಾಜಿ. ದೀಕ್ಷಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ದೀಕ್ಷಾ ಮಾತಾಜಿ ಹೇಳಿ ಬೇಗ. ಹರೇ ಕೃಷ್ಣ ಮಾತಾಜಿ. ಕಾಶಶ್ಚ ಪರಮೇಶ್ವಾಸಾಃ ಶಿಖಂಡಿ ಚ ಮಹಾರಥಃ ದೃಷ್ಟಿದ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚ ಪರಾಜಿತಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅನುಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾಶಶ್ಚ ಪರಮೇಶ್ವಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚ ಪರಾಜಿತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ಪ ಮಾತಾಜಿ ಹೇಳಿ. ಅಲ್ಪ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಾಶಶ್ಚ ಪರಮೇಶ್ವಾಸ ಶಿಖಂಡಿತ್ಯ ಮಹಾರಥಃ ದುಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀ ಸಾತ್ಯ ಪರಾಜಿತಃ. ಹರೇ ಕೃಷ್ಣ. ಅಲ್ಫಾ ಮಾತಾಜಿ. ನೀವು ಹೇಳುವಾಗ ನಿಮ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಕಲೀಲಿಕ್ಕೆ. ಆದ್ರೆ ಒಂದೇನ್ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಕಾಶಶ್ಚ ಶ ಮತ್ತೆ ಚ ನಿಮ್ಗೂ ಕೂಡ ಅನ್ಲಿಕ್ಕೆ ಸ್ವಲ್ಪ ಇದಾಗ್ತಾ ಇದೆ. ಬೇಗ ಅದು ನಾಲ್ಗೆ ಹೊಳ್ಳೋದಿಲ್ಲ. ಸೊ ನಿಮ್ಗೂ ನನಗೆ ಫ್ರೀ ಇದ್ದಾಗ ನನ್ನ ನಂಬರ್ ಇದೆ, ನನ್ಗೆ ಕಾಲ್ ಮಾಡಿ, ನಾನು ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೇನೆ. ಸರಿನಾ? ಸರಿ ಮಾತಾಜಿ. ಸರಿ. ಕಾಶಶ್ಚ ಪರಮೇಶ್ವಾಸಃ. ಗಮನಿಸಿ ಒಂದೊಂದು ಅಕ್ಷರ. ಪರಮೇಶ್ವಾಸಃ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿ ಪರಾಜಿತಃ. ಯಾವಾಗ ನಮ್ಗೆ ಅದು ಹೇಳಲಿಕ್ಕೆ ಬರೋದಿಲ್ವೋ ನಾವೇ ಅದನ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಎಲ್ಲಿ ನನಗೆ ಕನ್ಫ್ಯೂಸ್ ಆಗತ್ತೋ ಆವಾಗ ನಾನು ಸ್ವಲ್ಪ ಸ್ಪ್ಲಿಟ್ ಮಾಡ್ಕೊಂಡು ಹೇಳಿದ್ರೆ ನಮ್ಗೆ ಅದು ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪಾರ್ವತಿ ಮಾತಾಜಿ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚ ಪರಾಜಿತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಚೈತನ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
काश्यश्च परमेश्वासः शिखण्डी च महारथः दृष्टद्युम्नो विराटश्च सात्यकीश्च पराजितः। हरे कृष्ण माताजी। ಶಾರದಾ ಮಾತಾಜಿ. हरे कृष्ण माताजी। काश्यश्च परमेश्वासः शिखण्डी च महारथः दृष्टद्युम्नो विराटश्च सात्यकिश्च पराजितः। हरे कृष्ण माताजी, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನಂದಿನಿ ಮಾತಾಜಿ. ನಂದಿನಿ ಮಾತಾಜಿ. हरे कृष्ण माताजी। काश्यश्च परमेश्वासः शिखण्डी च महारथः दृष्टद्युम्नो विराटश्च सात्यकीश्च पराजितः। हरे कृष्ण माताजी। ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ನಾನು ಹೇಳ ಹರೇ ಕೃಷ್ಣ. ನರ್ಮದಾ ಮಾತಾಜಿ. काश्यश्च परमेश्वासः शिखण्डी च महारथः धृष्टद्युम्नो विराटश्च सात्यकिश्च पराजितः। हरे कृष्ण माताजी। ಹರೇ ಕೃಷ್ಣ. ಅಮಿತಾ ಮಾತಾಜಿ. हरे कृष्ण माताजी। काश्यश्च परमेश्वासः शिखण्डी च महारथः दृष्टद्युम्नो विराटश्च सात्यकिश्च पराजितः। ಹರೇ ಕೃಷ್ಣ. ರೇಖಾ ಮಾತಾಜಿ. काश्यश्च महाश्वेशासः शिखण्डी च हरे कृष्ण माताजी। हरे कृष्ण। काश्यश्च परमेश्वासः शिखण्डी च महारथः दुष्ट अल्ल दृष्टद्युम्नो विराटश्च सात्यकिश्च पराजितः। सರಿ ಆಯ್ತಾ? ಎಲ್ರೂ ಆಯ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇನ್ನೊಂದು ಇದ್ದಾರೆ. ಹೇಳಿ ಪಲ್ಲವಿ ಮಾತಾಜಿ. ಹರೇ ಕೃಷ್ಣ. हरे कृष्ण। काश्यश्च परमेश्वासः शिखण्डी च महारथः दृष्टद्युम्नो विराटश्च सात्यकिश्च पराजितः। हरे कृष्ण माताजी। हरे कृष्ण. कांतमणि माताजी. हरे कृष्ण माताजी। काश्यश्च परमेश्वासः शिखण्डी च महारथः दृष्टद्युम्नो विराटश्च सात्यकिश्च पराजितः। हरे कृष्ण माताजी। हरे कृष्ण. प्रियंका माताजी. हरे कृष्ण माताजी। काश्यश्च परमेश्वासः शिखण्डी च महारथः दृष्टद्युम्नो विराटश्च सात्यकिश्च पराजितः। हरे कृष्ण। हरे कृष्ण. सौम्य माताजी. हरे कृष्ण माताजी। काश्यश्च परमेश्वासः शिखण्डी च महारथः दृष्टद्युम्नो विराटश्च सात्यकिश्च पराजितः। हरे कृष्ण माताजी। हरे कृष्ण. गीता माताजी. हरे कृष्ण माताजी। काश्यश्च परमेश्वासः शिखण्डी च महारथः दृष्टद्युम्नो विराटश्च सात्यकिश्च पराजितः। हरे कृष्ण माताजी। हरे कृष्ण. ಹೇಳಿ ಮಾತಾಜಿ. ಹೇಳ ಮಾತಾಜಿ. ಹೇಳಿ ಹೇಳಿ. काश्यश्च परमेश्वास शिखण्डी च महारथ हरे कृष्ण माताजी. हरे कृष्ण. ಕಾಶ್ಯಶ್ಚ ಪರಮೇಶ್ವಾಸಃ. ನೀವು ವಿಸರ್ಗ ಬಿಡ್ತಾ ಇದ್ದೀರಾ? ಅಲ್ಲಿ ಎರಡು ಚಿಹ್ನೆ ಇದೆಯಲ್ಲ, ಅದು ಬಿಡ್ತಾ ಇದ್ದೀರಿ. ಪರಮೇಶ್ವಾಸಃ ಸಹ ಅಂತ ಹೇಳ್ಬೇಕು. स्वाहा शिखण्डी च महारथ महारथः
ಅಲ್ಲೇನು ಕೂಡ ವಿಸರ್ಗ ಇದೆಯಲ್ಲ ಮಾತಾಜಿ ಮಹಾರಥಃ ದೃಷ್ಟೋದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಂಚಿತ ಪರಾಜಿತಃ. ಹರೇ ಕೃಷ್ಣ ಮಾತಾಜಿ. ಸಾತ್ಯಕಿಶ್ಚ ಪರಾಜಿತಃ. ಹರೇ ಕೃಷ್ಣ ನೆಕ್ಸ್ಟ್ ಹೇಳಿ ಮಾತಾಜಿ, ಬೇಗ ಹೇಳಿ. ಕಾಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ನಿರ್ಮಲಾ ಮಾತಾಜಿ. ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡಿ ಹರೇ ಕೃಷ್ಣ. ಚ ಮಹಾರಥಃ ಹೇಳಿ ನಾನು ಹೇಳ್ತೇನೆ, ನನ್ಗಾದ್ಮೇಲೆ ಹೇಳಿ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಇಲ್ಲಿ ಎರಡು ಜನ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ. ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಿರ್ಮಲಾ ಮಾತಾಜಿ. ಸರಿ, ನೆಕ್ಸ್ಟ್ ಯಾರಿದ್ದೀರಾ ಹೇಳೋರು? ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಹೇಳಿ ಮಾತಾಜಿ, ಬೇಗ ಬೇಗ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿದ್ದೀರಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳ್ತೀನಿ ಮಾತಾಜಿ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟಧುಮ್ನೋ ವಿರಾಟಶ್ಚ ಸಾತ್ಯಕಿ ಚ ಪರಾಜಿತಃ. ಹರೇ ಕೃಷ್ಣ ಮಾತಾಜಿ. ನೋಡಿ ದಯವಿಟ್ಟು ಹೇಳಿ ಮಾತಾಜಿ, ಹೇಳಿ. ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ವೆರಿ ಗುಡ್, ಸರಿ ಬಂತು. ಹರೇ ಕೃಷ್ಣ. ನೋಡಿ, ನೀವು ಇಲ್ಲಿ 36 ಜನ ಇದ್ದೀರಾ, ಕೆಲವು 38 ಜನ. ಎಲ್ರಿಗೂ ಕೂಡ ಅವಕಾಶ ಕೊಡ್ಲಿಕ್ಕೆ ಆಗಲ್ಲ. ಯಾರ್ಯಾರು ಹ್ಯಾಂಡ್ ರೈಸ್ ಮಾಡಿರ್ತೀರೋ ಅವ್ರಿಗೆ ನಾವು ಕೇಳ್ತೇವೆ. ಈಗ ನೀವು ಹ್ಯಾಂಡ್ ರೈಸ್ ಮಾಡ್ಲಿಲ್ಲ ಅಂದ್ರೂ ಎಲ್ಲರಿಗೂ ಕೇಳ್ತಾ ಕೂತ್ರೆ ನೋಡಿ 2 ಶ್ಲೋಕ ಆಯ್ತು ಕೇವಲ. ಸೊ ಹೀಗಾದ್ರೆ ಮುಗಿಯೋದಿಲ್ಲ, ಯಾಕಂದ್ರೆ 700 ಶ್ಲೋಕಗಳಿದೆ. 700 ಶ್ಲೋಕಗಳು ನಾವು ದಿನ ಒಂದೊಂದು ಶ್ಲೋಕ ಮಾಡಿದ್ರು ಕೂಡ ನಮ್ದು ಮುಗಿಯೋದಿಲ್ಲ. ಅದಕ್ಕೋಸ್ಕರ, ಯಾಕಂದ್ರೆ ವರ್ಷದಲ್ಲಿ ಇರೋದೇ 365 ಡೇಸ್, ನಮ್ಗಿರೋದು 700 ಶ್ಲೋಕ. ಹಾಗಾಗಿ ಒಂದೊಂದು ಶ್ಲೋಕ ಮಾಡಿದ್ರೆ ನಮ್ಗೆ 2 ವರ್ಷ ಆದ್ರೂ ಸಾಲೋದಿಲ್ಲ. ಹಾಗಾಗಿ ನಿಮ್ಗೆ ಯಾರಿಗೆ ಕಲೀಲೇಬೇಕು ಅಂತ ಆಸಕ್ತಿ ಇದೆಯೋ ಅವರನ್ನ ನಾವು ಇದ್ ಮಾಡ್ತೇವೆ. ಹ್ಯಾಂಡ್ ರೈಸ್ ಮಾಡಿ, ಆದಷ್ಟು ಎಲ್ರು ಹ್ಯಾಂಡ್ ರೈಸ್ ಮಾಡಿದ್ರೆ ಎಲ್ಲರಿಗೂ ಕೂಗ್ತೇವೆ, ಏನು ಬೇಜಾರಿಲ್ಲ. ಆದಷ್ಟು, ಯಾಕಂದ್ರೆ ನೀವು ಬೇರೆ ಕೆಲಸದಲ್ಲಿ ಇದ್ದಾಗ ಅವ್ರಿಗೂ ಕೂಗ್ತಾರೆ, ಕೂಗಿ ಅದ್ರಲ್ಲೇ ಒಂದ್ ಸ್ವಲ್ಪ ಸಮಯ ಹೋಗುತ್ತೆ. ಮತ್ತೆ ಆಮೇಲೆ ನೀವು ನಾನ್ ಹೇಳ ಅಂತ ಕೇಳ್ತೀರಾ, ಅಲ್ಲಿ ಸ್ವಲ್ಪ ಸಮಯ ಹೋಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಅನ್ಮ್ಯೂಟ್ ಮಾಡಿದ್ಮೇಲೆ ನೀವು ಹೇಳಲಿಕ್ಕೆ ಪ್ರಾರಂಭ ಮಾಡಿ. ಬಟ್ ಸಪೋಸ್ ಏನಾದ್ರು ಇನ್ನೊಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಸ್ಟಾಪ್ ಆಗಿ, ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್. ಇಬ್ರು ಹೇಳಿ ಮತ್ತೆ ಗೊಂದಲಾಗಿ ನಿಮ್ಗೆ ಸ್ಟಾಪ್ ಮಾಡಿ ಆಮೇಲೆ ನೀವ್ ಹೇಳಿ ಅಂತ ಹೇಳೋದು ಬೇಡ. ಯಾರಾದ್ರೂ ಒಬ್ರು ಅದ್ರಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಮತ್ತೆ ನೆಕ್ಸ್ಟ್ ನೀವು ಹೇಳ್ಬಹುದು. ಸೊ ನಮ್ಮಲ್ಲಿನೇ ಒಂದು ಹೊಂದಾಣಿಕೆ ಇದ್ರೆ ಬಹಳ ಬೇಗ ನಾವು ಕಲಿಬಹುದು, ಮತ್ತೆ ಬೇಗ ಮುಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತ. ಹರೇ ಕೃಷ್ಣ. ಈಗ ಎಲ್ರು ಹೇಳಿದಿರಾ ಅನ್ಕೊಳ್ತೀನಿ. ಮುಂದಿನ ಶ್ಲೋಕಕ್ಕೆ ನಾವು ಹೋಗೋಣ. ಇದು 18ನೇ ಶ್ಲೋಕ. ಈಗಾಗಲೇ ಹೇಳಿರೋ ಹಾಗೆ 16, 17, 18 ಮೂರು ಕೂಡ ಒಂದೇ ಇದರಲ್ಲಿ ಇರುವಂತದ್ದು. ಇಲ್ಲಿನೂ ಕೂಡ ಸೇಮ್ ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಯಾರ್ಯಾರೆಲ್ಲ ಯಾವ ಶಂಕವನ್ನ ಓದಿದ್ರು ಅಂತ ಹೇಳಿ ಅದನ್ನೇ ಹೇಳ್ತಾ ಇರುವಂತದ್ದು. ಶ್ಲೋಕ 18.
द्रुपदो द्रौपदेयाश्च सर्वशः पृथिवीपते सौभद्रश्च महाबाहुः शङ्खान् दद्मुः पृथಕ್ पृಥಕ್. ಇಲ್ಲಿ ನೋಡಿ, ಎಲ್ಲಿ ನಾನು ವಿಸರ್ಗ ಹೇಳ್ತಾ ಇದ್ದೇನೆ, ಎಲ್ಲಿ ವಿಸರ್ಗನ ಜೋರಾಗಿ ಉಚ್ಚಾರಣೆ ಮಾಡ್ತಾ ಇಲ್ಲ ಅದನ್ನ ನೋಡಿ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ. ಇಲ್ಲಿ ಸರ್ವಶಃ ಅಂತ ಹೇಳಿಲ್ಲ ನಾನು, ಸರ್ವಶಃ ಪೃಥಿವೀಪತೆ. ಸ್ವಲ್ಪ ಸ್ಲೈಟ್ ಆಗಿ ಹ ಅನ್ನುವಂತ ಉಚ್ಚಾರಣೆ ಬರ್ಬೇಕಲ್ಲಿ. ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು. ಇಲ್ಲಿವರೆಗೂ ನಾವು ಹ ಅಂತ ಹೇಳಿದ್ದೇವೆ. ಅಂದ್ರೆ ಅ ಇದ್ದಾಗ, ಯಾವಾಗ ವಿಸರ್ಗದ ಹಿಂದ್ಗಡೆ ಯಾವ ಒಂದು ವ್ಯಂಜನ ಇದೆಯೋ ಆ ವ್ಯಂಜನಕ್ಕೆ ಅನುಗುಣವಾಗಿ ವಿಸರ್ಗದ ಉಚ್ಚಾರಣೆಯನ್ನ ನಾವು ಮಾಡ್ತೇವೆ. ಇಲ್ಲಿ ವಿಸರ್ಗದ ಹಿಂದೆ ಹೂ ಇದೆ, ಬಾಹು. ಹೂ ಇದ್ದಾಗ ಅದ್ರ ಮುಂದೆ ಇರುವಂತ ವಿಸರ್ಗ ಕೂಡ ಹಾಗೇನೆ ಉಚ್ಚಾರಣೆ ಮಾಡ್ಬೇಕು. ಹೂ ಅಂತ ಹೇಳ್ಬೇಕು. ಹೂ ಹೂ ಅಂತ ಹೇಳ್ತಾ ಇದ್ದೇನೆ ನೋಡಿ. ಸೌಭದ್ರಶ್ಚ ಮಹಾಬಾಹು. ಶಂಖಾನ್, ಇಲ್ಲಿ ವ್ಯಂಜನ ಇದೆ ಶಂಖಾನ್, ಶಂಖಾನ ಅನ್ನಂಗಿಲ್ಲ, ಶಂಖಾನ್ ವ್ಯಂಜನ ಇದೆ, ಹಾಗಾಗಿ ಹಾಫ್ ಅನ್ಬೇಕು. ಯಾವಾಗ್ಲೂ ವ್ಯಂಜನ ಅಂದ್ರೆ ಅರ್ಧ ಹೇಳ್ಬೇಕು, ನಾವು ಅರ್ಧ ಉಚ್ಚಾರಣೆ ಮಾಡ್ಬೇಕು. ಶಂಖಾನ್, ಶಂಖಾನ್. ಇದು ದುದ್ಮುಹು ಆಗಿದೆ, ಅದು ದುದ್ಮುಹು ಇಲ್ಲ, ಸ್ವಲ್ಪ ಅಲ್ಲಿ ಇದಿದೆ, ದದ್ಮುಹು ಆಗ್ಬೇಕದು. ನೆನಪಿರ್ಲಿ, ಎಲ್ರು ಹೇಳುವಾಗ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ದು ಇದೆಯಲ್ಲ, ದು ಅಲ್ಲ, ಅದು ದ ಆಗ್ಬೇಕು. ದದ್ಮುಹು ಅಂತ, ದದ್ಮು, ದದ್ಮು ಪೃಥಕ್ ಪೃಥಕ್. ಬಟ್ ಇಲ್ಲಿ ದದ್ಮುಹು ಅನ್ನಂಗಿಲ್ಲ, ಯಾಕಂದ್ರೆ ಇಲ್ಲಿ ಕೂಡ 8 ಅಕ್ಷರ ಬಂದಿಲ್ಲ. ಹಾಗಾಗಿ ಶಂಖಾನ್ ದದ್ಮು ಪೃಥಕ್ ಪೃಥಕ್, ದದ್ಮು ಪೃಥಕ್ ಪೃಥಕ್, ಸ್ವಲ್ಪ ಹ ಬರ್ಬೇಕಷ್ಟೆ. ಇನ್ನೊಮ್ಮೆ ಹೇಳ್ತೀನಿ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮು ಪೃಥಕ್ ಪೃಥಕ್. ಇಲ್ಲಿನು ಕಕ್ಕೆ ಮತ್ತೆ ಪೃಥಕ್ ಪೃಥಕ್, ಇಲ್ಲಿ 2 ಕ ವ್ಯಂಜನ ಇದೆ, ಹಾಗಾಗಿ ಹಾಫ್ ಹೇಳ್ಬೇಕು. ಕ ಅನ್ನಂಗಿಲ್ಲ, ಕ ಪೃಥಕ್ ಪೃಥಕ್ ಹೀಗೆ ಹೇಳ್ಬೇಕು. ಸರಿ, ಇನ್ನೊಮ್ಮೆ ಹೇಳ್ಬೇಕಾ ಅಥವಾ ಹೇಳ್ತೀರಾ? ಹೇಳಿ. ಹರೇ ಕೃಷ್ಣ. ಯೋಗೇಶ್ ಪ್ರಭುಜಿ ಹೇಳ್ತೀರಾ? ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಹರೇ ಕೃಷ್ಣ. ಹೇಳಿ ಗಾಯತ್ರಿ ಮಾತಾಜಿ. ಮಾತಾಜಿ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮು ಪೃಥಕ್ ಪೃಥಕ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ, ಉಮಾದೇವಿ ಮಾತಾಜಿ, ಒಬ್ಬರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪ್ರತಿವಿಪತೆ. ಶಹ ಅನ್ನಂಗಿಲ್ಲ, ಸರ್ವಶಃ ಸರ್ವಶಃ ಸರ್ವಶಃ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪ್ರತಿವಿಪತೆ ಸರ್ವಶಃ ಪೃಥಿವೀಪತೆ. ಸರ್ವಶಃ ಪೃಥ್ವೀಪತೆ. ಸರ್ವಶಃ ಅಂತ ಹೇಳ್ತಾ ಇದ್ದೀರಾ ನೀವು. ಸರ್ವಶಃ ಸರ್ವಶಃ ಪೃಥ್ವೀಪತೆ ಸರ್ವಶಃ ಪೃಥ್ವೀಪತೆ ಸರ್ವಶಃ ಪ್ರತಿವಿಪತೆ ಸರ್ವಶಃ ವೆರಿ ಗುಡ್. ಪ್ರತಿವಿಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮುಃ ಪೃಥಕ್ ಪೃಥಕ್. ಅಲ್ಲಿ ದದ್ಮುಹು ಅನ್ನಂಗಿಲ್ಲ, ಅಲ್ಲಿ ಕೂಡ ಹಾಗೇನೆ ಸ್ಲೈಟ್ ಆಗಿ ಬರುತ್ತೆ. ಶಂಖಾನ್ ದದ್ಮುಃ ಪೃಥಕ್ ಪೃಥಕ್. ಅಲ್ಲಿನೂ ಕೂಡ ಹ ಹೇಳ್ಬೇಡಿ. ಶಂಖಾನ್ ದದ್ಮುಃ ಪೃಥಕ್ ಪೃಥಕ್. ಕರೆಕ್ಟ್ ಕರೆಕ್ಟ್. ಧನ್ಯವಾದಗಳು. ನೆಕ್ಸ್ಟ್ ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
द्रुपदो द्रौपदेयश्च सर्वशः पृथिवीपते सौभद्रश्च महाबाहो शङ्खं दद्मो पृथक् पृथक्। हरे कृष्ण माताजी, सर्वाಯ್ತಾ ಮಾತಾಜಿ? ಹರೇ ಕೃಷ್ಣ ಇಲ್ಲಿ ಪ್ರಭುಜಿ ಹೇಳಿ. ಶಂಖಾನ್ ದದ್ಮುಹ್ ಪೃಥಕ್ ಪೃಥಕ್, ದದ್ಮುಹ್ ಪೃಥಕ್ ಪೃಥಕ್. ಲಾಸ್ಟ್ ಇದೆ ಹೇಳಿ. ದದ್ಮೋ ಪೃಥಕ್ ಪೃಥಕ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಹೇಳಿ ಬೇಗ. ಹೇಳಿ. ಹರೇ ಕೃಷ್ಣ ಮಾತಾಜಿ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥವೀಪತೆ ದ್ರೌಪದಶ್ಚ ಮಹಾಬಾಹು ಶಂಖಂ ದದ್ದು ಪೃಥಕ್ ಪೃಥಕ್. ದದ್ಮು ಶಂಖಾನ್ ದದ್ಮು ಪೃಥಕ್. ಶಂಖಂ ದದ್ಮು ಪೃಥಕ್ ಪೃಥಕ್. ಸರಿ ಮಾತಾಜಿ ಸರಿ ಮಾತಾಜಿ. ಸರಿ ಬಂದಿದೆ. ಹರೇ ಕೃಷ್ಣ ಅನಸೂಯ ಮಾತಾಜಿ, ಅಲ್ಪ ಮಾತಾಜಿ, ಚೈತನ್ಯ ಮಾತಾಜಿ ಒಬ್ಬರಲ್ಲ. ಹರೇ ಕೃಷ್ಣ ಮಾತಾಜಿ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥಿವೀಪತಿ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮು ಪೃಥಕ್ ಪೃಥಕ್. ಹರೇ ಕೃಷ್ಣ. ಅದು ದದ್ಮು ಆಗ್ಬೇಕು ಮಾತಾಜಿ, ಅದು ದು ಅಲ್ಲ, ದದ್ಮು ಪೃಥಕ್ ಪೃಥಕ್. ಶಂಖಾನ್ ದದ್ಮು ಪೃಥಕ್ ಪೃಥಕ್. ಸರಿ ಬಂತು. ಹೇಳಿ ಅಲ್ಪ ಮಾತಾಜಿ ಹೇಳಿ ಬೇಗ. ಹರೇ ಕೃಷ್ಣ ಮಾತಾಜಿ. ದ್ರುಪದ ದ್ರೌಪದೇಯಾಶ್ಚ ಸರ್ವೇಶ ಸರ್ವೇ ಅಲ್ಲ, ಸರ್ವಸ್ಯ ಪೃಥ್ವೀಪತೆ ಸುಭದ್ರಶ್ಚ ಮಹಾಬಾಹು ಶಂಖಂ ದದ್ಮು ಪೃಥಕ್ ಪೃಥಕ್. ಪೃಥಕ್ ಪೃಥಕ್. ಅದು ಅದಕ್ಕೆ ಅದು ಕೆಳಗಡೆ ಇರುವಂತದ್ದು ಇದು ರು ಅಂತ ಕರೀತಾರೆ ಅದಕ್ಕೆ. ಸೊ ಹಾಗಾಗಿ ಪೃಥಕ್ ಪ್ರೂ ಅನ್ಬೇಕು. ರು ಅಂತೀವಲ್ಲ ನಾವು, ಋಷಿರು ಹೇಳ್ತೀವಲ್ಲ, ಆ ರು ಬರುತ್ತೆ ಅಲ್ಲಿ, ಋಷಿರು. ಸೊ ಹಾಗಾಗಿ ಪೃಥಕ್ ಪ್ರೂ ಅಂತ ಹೇಳ್ಬೇಕು. ಪೃಥಕ್ ಅನ್ನಂಗಿಲ್ಲ ಅಲ್ಲಿ. ಪೃಥಕ್ ಪೃಥಕ್. ಕೆಲವೊಮ್ಮೆ ಕೃಷ್ಣನು ಕೂಡ ನೋಡಿ ಕ್ರೂ ಬರುತ್ತಲ್ಲ, ರು ಅಂತೀವಿ. ಕೃಷ್ಣ ಅಲ್ಲಿ ಸರಿಯಾಗಿ ನಾವು ರುದ್ ಉಚ್ಚಾರಣೆಯನ್ನ ಮಾಡ್ಬೇಕು ಅಲ್ಲಿ. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮು ಪೃಥಕ್ ಪೃಥಕ್. ಹರೇ ಕೃಷ್ಣ. ಹರೇ ಕೃಷ್ಣ. ಇದಕ್ಕೆ ಏನೋ ಪೃಥಕ್ ಇದೆಯಲ್ಲ, ಪೃಥಕ್ ಅದಕ್ಕೆ ಕೆಳಗಡೆ ಏನು ರು ಬಂದಿದೆಯಲ್ಲ, ಅದಕ್ಕೆ ಒಟ್ರ ಸುಳಿ ಅಂತ ಕರೀತಾರೆ ಕನ್ನಡದಲ್ಲಿ. ಅದಕ್ಕೆ ಒಟ್ರ ಸುಳಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದಕ್ಕೆ ನಾವು ರು ಉಚ್ಚಾರಣೆ ಮಾಡಿದಾಗ ಅದಕ್ಕೆ ಒಟ್ರ ಸುಳಿ ಆಗತ್ತೆ. ಸೊ ಪೃಥಕ್ ಅಂತ ಹೇಳ್ತಾರೆ. ಹೇಳಿ. ನಾನು ಓದ್ಲಿ ಮಾತಾಜಿ? ಓದಿ. ಶ್ಲೋಕ 18. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್ ಪೃಥಕ್. ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ ಮಾತಾಜಿ. ನಾವು ಹರೇ ಕೃಷ್ಣ. ಅಮಿತಾ ಮಾತಾಜಿ, ಶಿವಗಂಗಾ ಮಾತಾಜಿ, ಸೌಮ್ಯ ಮಾತಾಜಿ ಒಬ್ಬರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್ ಪೃಥಕ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮು ಪೃಥಕ್ ಪೃಥಕ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ
ಶಂಖಾನ್ ದದ್ಮು ಪೃಥಕ್ ಪೃಥಕ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ದ್ರುಪದೋ ಕೃಷ್ಣ ಶಾರದಾ ಮಾತಾಜಿ, ನಂದಿನಿ ಮಾತಾಜಿ, ನಿರ್ಮಲಾ ಮಾತಾಜಿ. ಮಾತಾಜಿ ನಾವು ಹಾ, ಓದ್ತೀವಿ. ಪಾರ್ವತ ಮಾತಾಜಿ ಹೇಳಿ. ಹಾ, ಪಾರ್ವತ ಮಾತಾಜಿ ಅಲ್ಲ? ಅಲ್ಲ ಹಾ ಭೂಮಿಕಾ ಮಾತಾಜಿ. ಮಾತಾಜಿ. ಹಾ ಹೇಳಿ, ಪಾರ್ವತ ದ್ರುಪದೋ ಮಾತಾಜಿ. ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮು ಪೃಥಕ್ ಪೃಥಕ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮು ಪೃಥಕ್ ಪೃಥಕ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸರಿ ಹೋಯ್ತಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಸರಿ ಬಂದಿದೆ. ಹರೇ ಕೃಷ್ಣ ಮಾತಾಜಿ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಾಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್ ಪೃಥಕ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ನಿರ್ಮಲಾ ಮಾತಾಜಿ, ರತ್ನಮ್ಮ ಮಾತಾಜಿ, ಮಂಗಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಬೇಗ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದುದುನ್ ಪೃಥಕ್ ಪೃಥಕ್. ಇಲ್ಲ ಇಲ್ಲ, ನೀವು ಲೇಟ್ ಆಗಿ ಜಾಯ್ನ್ ಆದ್ರೆ ಏನಾಗುತ್ತೆ? ಶಂಖಾನ್ ದದ್ಮು, ಅದು ದು ಅಲ್ಲ, ಅದು ದು ಅಲ್ಲ, ಕರೆಕ್ಷನ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಮಾತಾಜಿ. ಅವ್ರ ಪ್ರೀವಿಯಸ್ ಯಾರು ಹೇಳಿದ್ರು ನೋಡಿ. ಶಂಖಾನ್ ದದ್ಮು ಪೃಥಕ್ ಪೃಥಕ್. ಶಂಖಾನ್ ದದ್ಮು ಪೃಥಕ್ ಪೃಥಕ್. ದದ್ಮು, ದು ಅಲ್ಲ, ಅದು ದದ್ಮು. ದದ್ಮು ಪೃಥಕ್ ಪೃಥಕ್. ಪೃಥಕ್. ಇನ್ನೊಂದ್ಸಲ ಓದ್ಲಾ ಮಾತಾಜಿ? ಬೇಡ, ಎರಡ್ ಲೈನ್ ಅಷ್ಟೇ ಓದಿ. ಸೌಭದ್ರಶ್ಚ ಅಲ್ಲಿದ ಓದಿ. ಸೌಭದ್ರಶ್ಚ ಮಹಾಬಾಹು ಶಂಖಾನ್ ಇದು ದದ್ಮು 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 ಪೃಥಕ್ ಪೃಥಕ್. ದದ್ಮು ಪೃಥಕ್ ಪೃಥಕ್ ಪೃಥಕ್. ನಾನೇ ಇಲ್ಲ, ನಾನೇ ಹೇಳ್ತೇನೆ. ನಿರ್ಮಲಾ, ರತ್ನಮ್ಮ ಮಾತಾಜಿ, ಅಂಕಿತಾ ಮಾತಾಜಿ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮು ಪೃಥಕ್ ಪೃಥಕ್. ಸರಿ ಇದೆಯಾ ಮಾತಾಜಿ? ಅಲ್ಲಿ ಪೃಥ್ವಿ ಅಲ್ಲ, ಅದು ಅದು ಪೃಥ್ವಿ ಅಲ್ಲ ಮಾತಾಜಿ. ಪೃಥ್ವೀಪತೆ ಬೇರೆ ಬೇರೆ ಇದೆ. ಪೃಥ್ವೀಪತೆ ಸರಿ. ಹರೇ ಕೃಷ್ಣ ಮಾತಾಜಿ. ಪೃಥ್ವೀಪತೆ ಪೃಥ್ವಿ ಅಲ್ಲ ಮಾತಾಜಿ, ಪೃಥ್ವಿ. ತಕ್ಕೆ ವವತಿ ಇಲ್ಲ ಅಲ್ಲಿ. ಸೊ ತಕ್ಕೆ ವವತಿ ಇದ್ದಾಗ ಪೃಥ್ವಿ ಆಗತ್ತೆ. ಬಟ್ ಇಲ್ಲಿ ಬೇರೆ ಇದೆ, ಸೆಪರೇಟ್ ಇದೆ ನೋಡಿ. ಪೃಥ್ವೀಪತೆ ಸೆಪರೇಟ್ ಆಗಿ ಹೇಳ್ಬೇಕು. ಪೃಥ್ವೀಪತೆ ಪೃಥ್ವಿ ರೂ ಬರ್ಬೇಕು ಅಲ್ಲಿ. ಪೃಥ್ವೀಪತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ದ್ರೌಭದ್ರಶ್ಚ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್ ಪೃಥಕ್. ಮಹಾಬಾಹು ಸರಿ. ಇನ್ನೊಂದ್ಸಲ ಹೇಳ ಮಾತಾಜಿ? ಬೇಡ, ಅದಷ್ಟೇ ಹೇಳಿ. ಸೌಭದ್ರಶ್ಚ ಮಹಾಬಾಹು. ಸರಿ ಬನ್ನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ಓದ್ತೇವೆ. ಹೇಳಿ ಮಾತಾಜಿ, ಬೇಗ ಹೇಳಿ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್ ಪೃಥಕ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾರೋ ಒಬ್ಬರು ಇದ್ದೀರಾ ಮಾತಾಡಿ ಹೇಳೋದು? ಹರೇ ಕೃಷ್ಣ ಮಾತಾಜಿ. ದ್ರುಪದೋ ಅಂತ ಬರಬೇಕು ನೋಡಿ. ಮಾತಾಜಿ.
ಪೃಥಕ್ ಪೃಥಕ್ ರೂ ಬರುತ್ತೆ ಅಲ್ಲಿ, ಋಷಿ ಋಷಿ ಬರಿತೀವಲ್ಲ ಆ ರೂ ಪ್ರನೌನ್ಸ್ ಆಗತ್ತೆ. ಪ್ರ ಅಂತಂದ್ರೆ ಅರ್ಧ ಚಂದ್ರಮ ಬರುತ್ತೆ, ಅದು ಬಂದಿಲ್ಲ ಇಲ್ಲಿ. ಒಟ್ರ ಸುಳ್ಳು ಅಂದ್ರೆ ರೂ ಬರ್ಬೇಕು, ಪೃಥಕ್ ಪೃಥಕ್ ಅಂತ ಹೇಳ್ಬೇಕು. ಓದ್ತೀನಿ ಮಾತಾಜಿ. ಶಂಕಾಂದದ್ಮು ಪೃಥಕ್ ಪೃಥಕ್. ಸರಿ ಸರಿ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮು ಪೃಥಕ್ ಪೃಥಕ್. ಹರೇ ಕೃಷ್ಣ ಮಾತಾಜಿ. ಗೀತಾ ಮಾತಾಜಿ ಹೇಳಿ. ಗೀತಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ ಬೇಗ ಬೇಗ ಹೇಳಿ. ಹರೇ ಕೃಷ್ಣ ಮಾತಾಜಿ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್ ಪೃಥಕ್. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಂದು ಆಯ್ತು ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದ್ದೆ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಾನು ಹೇಳ್ತೀನಿ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್ ಪೃಥಕ್. ಸರಿ ಬಂತು. ಸರಿ, ಎಲ್ಲರದು ಆಗಿದ್ರೆ ಮೀಟಿಂಗ್ ಅನ್ನ ಎಂಡ್ ಮಾಡೋಣ. ನೋಡಿ, ಇವತ್ತು ಕೇವಲ 3 ಶ್ಲೋಕಗಳಾಯ್ತು. ಸೊ ಅಟ್ ಲೀಸ್ಟ್ ನಂದು ಏನು ಅಂತಂದ್ರೆ ಅಟ್ ಲೀಸ್ಟ್ ಒಂದು 5-6 ಶ್ಲೋಕ ಆದ್ರೂ ಆಗ್ಲಿ ಆ ಡೇ ಅಂತ ಹೇಳಿ. ಹಾಗಿದ್ರೆ ನಾವು ಮುಗಿಸ್ಬೋದು, ಇಲ್ಲಾಂತಂದ್ರೆ ಆಗೋದಿಲ್ಲ. ಸೊ ಮಧ್ಯೆ ಮಧ್ಯೆ ಗ್ಯಾಪ್ ಕೊಡ್ಬೇಡಿ. ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಬೇಗ ಬೇಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಯಾರು ಇನ್ನೊಬ್ರು ಹೇಳುವಾಗ ನೀವು ಕೂಡ ಹೇಳ್ತಾ ಇರಿ. ಹಾಗಿದ್ರೆ ನಿಮ್ಗೆ ಮತ್ತೆ ಮನನ ಆಗುತ್ತೆ. ಇಲ್ಲ, ನೀವು ಅನ್ಮ್ಯೂಟ್ ಮಾಡ್ಕೊಂಡಾಗ್ಲೇನೆ ನೀವು ಹೇಳ್ತೀರಾ ಅಂತಂದ್ರೆ ಮತ್ತೆ ಅಲ್ಲಿ ತಪ್ಪೋ ಚಾನ್ಸಸ್, ಮತ್ತೆ ನಾನು ಕರೆಕ್ಷನ್ ಮಾಡೋದು. ಸೊ ಹೀಗೆ ಕರೆಕ್ಷನ್ ನಾನು ಇಲ್ಲೇ ಮಾಡ್ಬೇಕು ಅಂತ ಇಲ್ಲ, ನಾನು ಮುಂದೆನೆ ಕರೆಕ್ಷನ್ ಆಗ್ಬೇಕು ಅಂತ ಇಲ್ಲ. ನೀವು ಮ್ಯೂಟ್ ಅಲ್ಲಿ ಇದ್ಕೊಂಡು ಬೇರೆಯವರು ಹೇಳುವಾಗನು ಕೂಡ ತಪ್ಪಾಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಕರೆಕ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ತಪ್ಪು ಮಾಡಬಾರ್ದು, ನಂದು ಇದಾಗಬಾರ್ದು. ಸೊ ಹೀಗೆ ನೀವು ಅವೇರ್ ಆಗಿ ಜಾಗೃತರಾಗಿ ಇದ್ರೆ ನೀವು ಚೆನ್ನಾಗಿ ರೀತಿಯಲ್ಲಿ ಕಲಿತೀರಾ. ಸರಿ ಸರಿನಾ ಮಾತಾಜಿ? ಆದಷ್ಟು ಫಸ್ಟ್ ಕ್ಲಾಸ್ ಒಂದ್ ಸ್ವಲ್ಪ 6 ಗಂಟೆಗೆನೆ ಅವರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರು